ಮೇಲ್ಭಾಗದಲ್ಲಿ, ಸತ್ಯ. ವಿದ್ಯಾಧರ ಲೋಕಕ್ಕಿಂತ ಕೆಳಭಾಗದಲ್ಲಿರುವಂತಹ ಲೋಕವೇ ನಮ್ಮ ಈ ಗಂಧರ್ವ ಲೋಕ. ದಿಟ. ದೇವತೆಗಳಲ್ಲಿ ಹೇಗೆ ಎರಡು ವಿಧ ಉಂಟು, ಓಹೋ, ದೇವತೆಗಳು ಮತ್ತು ಕರ್ಮ ದೇವತೆಗಳು, ಹಾಗೆಯೇ ಗಂಧರ್ವರಲ್ಲಿ ಎರಡು ವಿಧ. ಓಹೋ, ಒಂದು ಮರ್ತ್ಯರು ಮತ್ತೆ ದಿವ್ಯರು. ಕಲ್ಪದ ಆದಿಯಲ್ಲಿ ಇದ್ದವರು ದಿವ್ಯರು. ಓಹೋ, ಆದರೆ ಭೂಲೋಕದಲ್ಲಿ ಪುಣ್ಯ ಸಂಚಯನವನ್ನು ಮಾಡಿ ಮತ್ತೆ ನಮ್ಮ ಲೋಕವನ್ನು ಸೇರುವವರು ಮರ್ತ್ಯರು. ಈ ದಿವ್ಯರಲ್ಲಿಯೂ ಎರಡು ವಿಧ, ಪ್ರಾಧೇಯರು ಮತ್ತು ಮೌನೇಯರು. ಓಹೋ, ಕಶ್ಯಪ ಮುನಿಗೆ ಪ್ರಾಧಾದೇವಿಯಲ್ಲಿ ಹುಟ್ಟಿದವರು ಪ್ರಾಧೇಯರು, ಕಶ್ಯಪ ಮುನಿಗೆ ಮೌನಿಯಲ್ಲಿ ಹುಟ್ಟಿದವರು ಮೌನೇಯರು. ಸತ್ಯ. ನಮ್ಮದಾದಂತಹ ಗಂಧರ್ವ ಲೋಕ ಇದು. ಹೌದು. ಮಹೋದರ ಅವರಿಗೆ ಪ್ರೀತಿಯ ಮಗಳಾಗಿ ಹುಟ್ಟಿದವಳು ನಾನು. ಸತ್ಯ. ಚಿತ್ರಾಕ್ಷಿ ಎನ್ನುವ ಹಾಗೆ ನನ್ನನ್ನು ಎಲ್ಲರೂ ಕರೆಯುತ್ತಿದ್ದಾರೆ. ಹೌದಾ? ನೋಡಿದೆಯಾ? ಏನು? ಎಲ್ಲಿ ನೋಡಿದ, ಯಾವ ಕಾಲದಲ್ಲಿ ನೋಡಿದ್ರು ನಮಗೊಂದು ಬೇಸರ ಯಾಕೆ ಹೇಳು? ಯಾಕೆ? ಇಲ್ಲಿ ಯಾವತ್ತು ನಿತ್ಯ ನೂತನ ಎನ್ನುವಂಥದ್ದಿಲ್ಲ. ಇಲ್ಲ. ಬದಲಾವಣೆ ಎನ್ನುವಂಥದ್ದಿಲ್ಲ. ಇಲ್ಲ. ನಿತ್ಯ ನೂತನವನ್ನು ನೋಡಬೇಕಾ? ನಾವು ಹೋಗಬೇಕು ಎಲ್ಲಿಗೆ? ಎಲ್ಲಿಗೆ? ಭೂಲೋಕಕ್ಕೆ. ಭೂಲೋಕಕ್ಕೆ. ಅದರಲ್ಲಿಯೂ ಇವತ್ತೊಂದು ನಾನು ತೀರ್ಮಾನ ಮಾಡಿದ್ದೇನೆ. ಏನು? ಸಖಿ, ಏನಮ್ಮ? ಭವದಿಯರಿಂದೆಲ್ಲ ಕೇಳಿರಿ, ಎಲ್ಲಿದ್ದಾರೆ? ಹಿಂದೆ ಇದ್ದಾರೆ. ಅಲ್ಲ, ಯಾವತ್ತು ನಿಮ್ಮ ಜೊತೆಯಾಗಿ ನಾನು ಈ ಸಲ ಕೂಡ ನಿಮ್ಮ ಜೊತೆಯಲ್ಲಿ ತಿರುಗಾಟ ಮಾಡ್ಬೇಕಂತ ಮನಸ್ಸಾಗಿದೆ ನಿನಗೆ. ಅವರನ್ನು ಕರ್ಕೊಂಡು ಬರಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ನಿನ್ನದಾದಂತಹ ಉತ್ಸಾಹವನ್ನು ನಾನು ಕಂಡಿದ್ದೇನೆ. ಆದ್ರೆ ಎಲ್ಲಿಗೆ ಏನು ಅಂತ ನಾನು ಹೇಳಿದ್ದೇನೆ ನಿನ್ನಲ್ಲಿ ಇಲ್ಲ.
ಈ ಸಲ ಹೊರಡುದು ಎಲ್ಲಿಗಂತ ಕೇಳಿದ್ರೆ ತಿರುಗಾಟ ಮಾಡುದಿದ್ರೆ ಭೂಲೋಕದಲ್ಲಿ. ಭೂಲೋಕದಲ್ಲಿ? ಹೌದು. ಹೌದಮ್ಮ. ನಿತ್ಯ ನೂತನವಾದಂತಹ ಭೂಲೋಕದಲ್ಲಿ ತಿರುಗಾಟವನ್ನು ಮಾಡುವುದು, ಜಲಕೇಳಿಯನ್ನು ಆಡುವುದು, ಮಾತ್ರವಲ್ಲ ವನ ಸೌಂದರ್ಯವನ್ನು ಸವಿಯುವುದು, ಪುಣ್ಯ ತೀರ್ಥಕ್ಷೇತ್ರವನ್ನು ಸಂದರ್ಶಿಸುವುದು. ಇದೆಲ್ಲ ಮುಗಿದ ಬಳಿಕ ಮತ್ತೆ ಗಂಧರ್ವ ಲೋಕವನ್ನು ಸೇರುವುದು. ಹೌದಾ? ಹೀಗೊಂದು ಮನಸ್ಸಿನಲ್ಲಿ ಬಯಕೆ ಮೂಡಿದೆ. ನಿನ್ನದು ಒಪ್ಪಿಗೆ ಉಂಟಾ? ನೀವು ಹೇಳಿದ್ರೆ ನಾನು ಸಿದ್ಧನಿರ್ತೇನೆ. ಒಬ್ಬಳೇ ಹೋಗುವುದು ಉಚಿತ ಅಲ್ಲ. ನಿಮ್ಮನ್ನೆಲ್ಲ ಸೇರಿಕೊಂಡು ಹೋದ್ರೆ ನಾನು ಕೂಡ ಸ್ವಲ್ಪ ಪ್ರಕಾಶಮಾನವಾಗಿ ಗೋಚರಿಸ್ತೇನೆ. ಹೌದಲ್ವಾ? ಸಖಿಯ ವೃಂದವನ್ನು ಸೇರಿಕೊಂಡು ಗಂಧರ್ವ ಲೋಕದಿಂದ ನೇರವಾಗಿ ಸವಿಯಾದಂತಹ ಈ ವನ ಸೌಂದರ್ಯವನ್ನು ಸವಿಯುವುದು ಇವೆಲ್ಲವನ್ನು ನೋಡಲೇಬೇಕು. ನೋಡೋಣ, ಮತ್ತೆ ನೋಡೋಣ. ನೋಡೆ ಗೆಳದಿ ನೋಡೆ ಎಲ್ಲಿ ಗೆಳದಿ ನೋಡೆ ನೋಡು ಗೆಳತಿ, ಇಳೆಗೆ ಚೈತ್ರ ಮಾಸ ಬಂದಿದೆ ನೋಡೆ ನೋಡೆ ಗೆಳತಿ ಇಳೆಗೆ ಚೈತ್ರ ಮಾಸ ಬಂದಿದೆ. ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ, ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ, ಮನಗೆ ಹರುಷ ತಂದಿದೆ, ಮನಗೆ ಹರುಷ ತಂದಿದೆ. ಗೆಳತಿ ನೋಡೆ ನೋಡೆ ಆ
ಜೋಡಿಯಾಗಿ ಮರದ ಮೇಲೆ ಕುಳಿತ ಜನಿಗಳು ಕಾಣುವುದೇನು ಮಾಡ ನಮ್ಮ ಉದಿರಲರಿಯೇನು ಕರಿಯ ಕೆದ್ದರಿಸೋಗೆ ನವಿಲು ನವಿಲು ನಾಟ್ಯವಾಡಿದೆ ಗರಿಯ ಕೆದರಿ ಮೋಗೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ಗಿರಿಯ ಶಿಖರದಿಂದ ನೀರ ಜರಿಯು ಜಾರಿದೆ ಗಿರಿಯ ಶಿಖರದಿಂದ ನೀರ ಜರಿಯು ಜಾರಿದೆ ನೀರ ಜರಿಯು ಜಾರಿದೆ ನೋಡೆ ಗೆಳದಿ ನೋಡೆ ಭೂಲೋಕ ಹಾಗಲ್ಲ. ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗುತ್ತದೆ ವಾತಾವರಣ. ನಿಮ್ಮ ಜೊತೆ ತಿರುಗಾಟಕ್ಕೆ ಬಂದದ್ದು ತಿರುಗಾಟದಲ್ಲಿ ಇಷ್ಟು ಕಷ್ಟ ಉಂಟು ಅಂತ ಇವತ್ತು ಕಷ್ಟ ಉಂಟ ತಿರುಗಾಟ? ಹೌದಪ್ಪ, ಭೂಲೋಕದ ತಿರುಗಾಟ ಅಲ್ವಾ ಅದು. ಹಾಗೆ ಭೂಲೋಕದಲ್ಲಿ ಮಳೆ ಬರ್ತದಾ ಅಂತ ಆಲೋಚನೆ ಮಾಡಿದ್ರೆ ಬರುದಿಲ್ಲ, ಮಳೆ ಬರೋದಿಲ್ವಾ ಅಂತ ಆಲೋಚನೆ ಮಾಡಿದ್ರೆ ಕೆಲವೊಮ್ಮೆ ಬರ್ತದೆ. ಹೌದು, ಮತ್ತೆ ಜೋರಾಗಿ ಸುರಿಯುತ್ತದೆ. ನಾವು ಬಂದಿದ್ದೆ ತಡ, ಮಳೆ ಎಲ್ಲ ನಿಂತು ಹೋಯ್ತು ನೋಡು. ಮತ್ತೆ ಹೌದಲ್ವಾ, ನಮಗೆ ಸ್ವಾಗತ ಕೊಟ್ಟದ್ದು. ಹೌದು. ಹಾಗಾಗಿ ಭೂಲೋಕದಲ್ಲಿರುವಂತಹ ಒಂದು ಸೌಂದರ್ಯವನ್ನೊಮ್ಮೆ ನೋಡು. ಆ ಜೋಡಿ ಗಿಣಿಮರಿಗಳು ಕೂತು ಹಾಗೆ ಪ್ರೀತಿ ಮಾಡ್ತಾ ಉಂಟು. ಹೌದು, ಅದರದ್ದಾದಂತಹ ಕೆಂಪು ಕೊಕ್ಕು, ಅವುಗಳೇನೋ ಮೂಕ ಭಾಷೆಯಲ್ಲಿ ಮಾತಾಡ್ತವೆ. ಸತ್ಯ. ಹೌದಲ್ಲ? ಈ ಕಡೆ ನೋಡು, ಏನು ಕೋಗಿಲೆ ಇಂಪಾಗಿ ಹಾಡುವುದನ್ನು ಕೇಳು. ಮತ್ತೆ ಆ ಕಡೆ ನೋಡು, ನವಿಲು ಗರಿ ಬಿಚ್ಚಿ ಕುಣಿತಾ ಉಂಟು. ಹೌದು, ಹೌದಲ್ಲ? ಇದನ್ನೆಲ್ಲ ಕಾಣಬೇಕಿದ್ರೆ ನಾವು ಇಲ್ಲಿಗೆ ಬರಬೇಕಷ್ಟೇ. ಹೌದು, ಇಷ್ಟು ಸಾಕೆ. ಏನು ಹೆಣ್ಣು ಮಕ್ಕಳಿಗೆ ಆಸೆ ಏನು? ಏನು ಬರೇ ಪ್ರಕೃತಿ ಸೌಂದರ್ಯ ನೋಡಿದ್ರೆ ಸಾಕಾಗುದಿಲ್ಲ ಅಲ್ಲ. ಭೂಲೋಕದಲ್ಲಿ ಸುಮಗಳು ಅರಳುತ್ತವೆ. ಸಂಜೆ ಆಗುವಾಗ ಮೂಡಿದು ಬಾಡಿ ಹೋಗುತ್ತದೆ, ಮುದುಡಿ ಬಾಡಿ ಹೋಗುತ್ತದೆ. ಸಂಜೆ ಆಗುವುದರ ಒಳಗೆ ಅದನ್ನು ತಿಳಿದು ನಾವು ಮುಡಿಬೇಕು. ಅದಕ್ಕೆ ಬೇಕಾಗಿ ಮೊದಲಿಗೆ ಜಲಕೇಳಿಯನ್ನು ಆಡುವ, ಜಲಕೇಳಿಯನ್ನು ಆಟವಾಡಿ ಆಮೇಲೆ ಮಡಿಯನ್ನು ಉಟ್ಟು
ಆಮೇಲೆ ವಿಧ ವಿಧವಾದಂತಹ ಹೂಗಳನ್ನು ಕೊಯ್ದು ಮತ್ತೆ ನಮ್ಮ ಗಂಧರ್ವ ಲೋಕವನ್ನು ಸೇರ್ಬೇಕು. ಹೇಗೆ ಹೋಗೋಣವೇ? ಬಾಲಕ ರುದ್ರ ಕೋಪನು ಅತ್ತಿಯು ಓಲಗದಿ ಮಂಡಿದಿ ನುಡಿದನಾಗ ಲೋಕಮುಖದಲ್ಲಿ ನನ್ನ ಹುಟ್ಟಾಗಬೇಕು ಅಂತಾದ್ರೆ ದೈವದ ಸಂಕಲ್ಪವೇ ಸಾಕಾರಗೊಂಡಿತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ತಾಯಿಯಾದಂತಹ ಸತ್ಯಶೀಲೆ ಗಂಡನನ್ನು ಕಳೆದುಕೊಂಡು ಸಂತಾನಹೀನಿಯಾಗಿ ದುಃಖತಪ್ತಳಾದ ಹೊತ್ತಿನಲ್ಲಿ ನಾರದರ ಉಪದೇಶವಾಯಿತಂತೆ ಗಂಗೆಯೇ ಧೈರ್ಯವಾಕ್ಯವನ್ನು ಹೇಳಿ ವ್ಯಾಸರ ಮೂಲಕವಾಗಿ ಪಿಂಡವೊಂದು ಉಪದೇಶಿಸಲ್ಪಟ್ಟಿದಂತೆ ನಮ್ಮ ತಾಯಿಯಾದ ಸತ್ಯಶೀಲೆಗೆ ಅನಾಥತ್ವವಾಗಿದ್ರೆ ದೈವವೇ ರಕ್ಷಿಸುತ್ತದೆ ಎನ್ನುವುದಕ್ಕೆ ಮೂಲಭೂತವಾದ ಕಾರಣವೇ ನಮ್ಮ ತಾಯಿಗೆ ಪಿಂಡ ರೂಪದಿಂದ ನಾನು ವ್ಯಾಸರಿಂದ ಕೊಡಲ್ಪಟ್ಟದ್ದೇ ಸಾಕ್ಷಿ. ಯಾವುದಕ್ಕೂ ಋಣಾನು ಬಂದಬೇಕು ಅಂತ ಅದು ಇಲ್ಲದೆ ಇದ್ರೆ ಯಾವುದೂ ನಡೆಯುವುದಿಲ್ಲ. ಇಲ್ಲದೆ ಇದ್ರೆ ಮಾತೃ ದೇಶಕ್ಕೂ ವ್ಯಾಸರ ಕೈಯಲ್ಲಿದ್ದಂತಹ ಪಿಂಡಕ್ಕೂ ಏನು ಸಂಬಂಧ? ಹಾಗಾದ್ರೆ ಮಾತೃ ದೇಶದ ಅರಸನ ಹೆಂಡತಿಯಾದ ಸತ್ಯಶೀಲೆಗೆ ತನ್ನ ಕಟ್ಟವನ್ನು ನಿವಾರಿಸುವಲ್ಲಿ ವ್ಯಾಸರ ಪಿಂಡ ಮುಂದಾಗಿದೆ ಅಂತಾದ್ರೆ ಈ ಮಾತ್ರಕ್ಕೆ ಉತ್ತರಾಧಿಕಾರಿ ಯಾರು? ನಾನು. ಹಾಗಾದ್ರೆ ನನಗೆ ಹೆಸರೇನು? ಯಾರು ಹೆಸರು ಅಂತ ಎನಿಸಲಿಲ್ಲ. ವ್ಯಾಸರೊಂದು ಮಾತು ಹೇಳಿದ್ರಂತೆ, ನಿನಗೆ ಕಷ್ಟ ಬಂದರೆ ನನ್ನ ನಾಮಸ್ಮರಣೆಯನ್ನು ಮಾಡಿ ಪಿಂಡವನ್ನು ನೆಲಕ್ಕೆ ಬಡಿ, ಆಗ ಹುಟ್ಟಿಕೊಳ್ತಾನೆ ರುದ್ರ ಸಮಾನವಾದ ಕೋಪದಿಂದ. ಹಾಗಾಗಿ ಆ ಎರಡು ಶಬ್ದವನ್ನು ಒಟ್ಟು ಸೇರಿಸಿ ರುದ್ರಕೋಪ. ಮಾತೃದೇಶಕ್ಕೆ ಅರಸನಾದ ಕಾರಣ ರಾಜ ರುದ್ರಕೋಪ ಹೀಗೆ ಪ್ರಕಟವಾಗಿದೆ. ಸಂತೋಷ. ಯಾರು ಏನಪ್ಪ ಹೇಳ್ತೀರಿ ನೀವು? ಚಿತ್ತ ವಿಟ್ಟಾಲೆ ಧಮ್ಮ ನುಡಿಯ ಚಿತ್ತ ವಿಟ್ಟಾಲೆ ಧಮ್ಮ ನುಡಿಯ ನಾವೆಂಬ ಬಗೆಯ ಚಿತ್ತ ವಿಟ್ಟಾಲೆ ಧಮ್ಮ ನುಡಿಯ ಜ್ಞಾನವತಾದಿರ ಧೂರ್ತ ಮೃಗಂಗಳ ಮುತ್ತ ಕೆಡಿಪುದಯೇ ಚಿತ್ತ ವಿಟ್ಟಾಲೆ ಧಮ್ಮ ನುಡಿಯ ಯಥಾರ್ಥ ಹೇಳಬೇಕು. ನಿನ್ನ ಮುಖವೇ ಹೀಗೆಯ? ಅಲ್ಲ ನೀನು ಕೂಗುವುದ? ನನ್ನ ಮುಖವೂ ಹೀಗೆ ಸ್ವಲ್ಪ ಕೂಗು ಉಂಟು.
ನೀನು ಒಬ್ಬನೇ ಇರುವುದ ಹೀಗೆ ಹಳೆ ಕೊಂಡಿ ಒಂದು ಭಾಗ್ಯಾಗಿ ನೀನೊಂದು ನೇತಾಡ್ತಾ ಇದ್ದಿ ನಮ್ಮ ಭಾಗ್ಯ ಅದು. ಏನಾಯ್ತು ನಿನಗೆ? ನೀವು ನಮಗೆ ಜಾಗ ಕೊಟ್ಟಿದ್ದೀರಿ. ಹೌದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ದುಡಿದು ತಿನ್ನಬೇಕು ಅಂತ ಹೇಳಿ ಹೌದು. ನಾವೆಲ್ಲ ದುಡಿದು ಬೇಸಾಯ ಮಾಡಿ ತರಕಾರಿ ಮಾಡಿ ಸಂತೋಷದಲ್ಲಿದ್ದೆವು. ಶಬ್ದ ಒಳ್ಳೆದುಂಟು, ಹೇಳುವ ಶೈಲಿ ಸರಿ. ಅದು ಎಂತದ್ದು? ಸಂತೋಷಕ್ಕೆ ದುಃಖ ಆದೀತು. ನೀನು ಹಾಗೆ ಹೇಳಿದ್ರೆ ಏನಾಗ್ತದೆ? ಅದೇ ಯಾಕೆ ಹಾಗೆ? ಅದು ಸಂತೋಷ ಆದದ್ದು ಎಲ್ಲಿವರೆಗೆ? ಎಲ್ಲಿವರೆಗೆ? ಮೊನ್ನೆವರೆಗೆ ಸಂತೋಷದಲ್ಲಿದ್ದೆವು. ಮೊನ್ನೆವರೆಗೆ. ಹಾಗಾದ್ರೆ ಈಗ ಇಲ್ಲ ಅಂತ ಆಯ್ತು. ಈಗ ಸಂತೋಷ ಯಾಕಿಲ್ಲ? ನಾವು ಮಾಡಿದ ಬೆಳೆ ಎಲ್ಲ ಹಾಳಾಗಿ ಹೋಯ್ತು. ಅದು ಯಾಕಂತ ದೀರ್ಘ ಮಾಡುದು ಹಾಳಾಗಿ ಹೋಯ್ತು, ಒಮ್ಮೆಲೆ ಹಾಳಾಗ್ಲಿಲ್ವ? ಅಷ್ಟೇ, ಒಮ್ಮೆಲೆ ಹಾಳಾಗಲಿಲ್ಲ, ಮತ್ತೆ ಸ್ವಲ್ಪವೇ ಹಾಳಾದ. ಇವರೆಲ್ಲ ನಿನ್ನ ಕಡೆಯವರ? ಹೌದೌದೌದು. ಒಂದೇ ಲೆಕ್ಕ ಇದ್ದಾರೆ, ಸಾಧಾರಣ ಒಂದೊಂದು ವರ್ಷ ವ್ಯತ್ಯಾಸ ಇದ್ದೀರಿ. ಹೌದೌದೌದು. ತೊಂದರೆ ಇಲ್ಲ. ಇವರೆಲ್ಲ ನಿನಗೆ ಏನಾಗ್ಬೇಕು ಸಂಬಂಧದಲ್ಲಿ? ಒಂದೇ ಮನೆಯವರಲ್ಲ, ಬೇರೆ 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 ಮನೆಯವರು. ಹೌದೌದು. ಎಲ್ಲ ಒಟ್ಟು ಸೇರಿಸಿದ್ಯಲ್ಲ ಇಷ್ಟು ಮಂದಿಯನ್ನು? ಅಲ್ಲ, ಅವರೇ ನನ್ನನ್ನು ಸೇರಿಸಿದ್ದು. ಹೌದಾ? ಮತ್ತೆ ಒಂದು ಹೇಳಬೇಕು, ಅಂತವರಿಗೆ ಹುಟ್ಟು ಪ್ರಾರಂಭ ಆದ್ರೆ ಮಾತ್ರ ಇಲ್ಲಿ ಏನಾದ್ರೂ ಉಳಿದಿತ್ತು, ಇಲ್ಲದಿದ್ರೆ ಉಳಿಲಿಕ್ಕೆ ಆದರೆ ಅದು ಯಾಕೆ ನನ್ನನ್ನು ಸೇರಿಸಿದ್ದೆ? ಬೆಳೆ ಎಲ್ಲ ಹಾಳಾಗಿದೆ, ನಮಗೆ ದೊರೆಗಳ ಬಳಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ನೀವೊಂದು ಮುಖಂಡರಲ್ವಾ, ನೀವು ಬೇಕು. ಹಾಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಅಲ್ಲ, ಮಾತಾಡಿಯವರು ಒಂದು ಸ್ವಲ್ಪ ಅಲ್ಲಿ ಮಾತಾಡಿಸ್ಬೇಕಷ್ಟೇ. ಹೌದೌದು. ಕಾಡಿನ ದುಷ್ಟ ಸತ್ಯ ಹೇಳಬೇಕು. ಇದರಲ್ಲೆಲ್ಲ ಗಂಡು ಮಕ್ಕಳ ಹೆಣ್ಣು ಮಕ್ಕಳ? ಒಂದಾದ್ರು ಹೆಣ್ಣು ಮಕ್ಕಳ ಹಾಗೆ ಕಾಣ್ತದ? ಎಲ್ಲ ಗಂಡ ಮಕ್ಕಳು. ಆ ವಾಕ್ಯದಲ್ಲಿ ಏನೋ ಸಂಶಯ ಬರ್ತದೆ ನನಗೆ. ಹೆಣ್ಣು ಮಕ್ಕಳ ಹಾಗೆ ಕಾಣ್ತದ? ಇಲ್ಲ, ಅದರ ಅರ್ಥ ಹೆಣ್ಣು ಅಲ್ಲ ಅಂತಲ್ಲ, ಹೆಣ್ಣಿನ ಹಾಗೆ ಕಾಣ್ತದ? ಇಲ್ಲ, ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು. ಗಂಡಲ್ಲ, ಮರ್ಯಾದೆ ಉಂಟು. ಹಾಡಿದ ದುಷ್ಟ ಮೃಗಗಳು ಯಾವ ಯಾವ ಮೃಗಗಳು? ಹರಿ ಕರವ ಶರಭಜ ತೂಲಗಾಡು ಅಧಿಕಾರಿ ಶರಭಜ ತೂಲಗಾಡು ಕಾಡ್ಕೋಳ ಹತ್ತಿ ಚಿರಾತೆ ಖಡ್ಗ ಜಮರಿಗಳು ಬರಿ ಬರಿ ಫಲ ಸುಮರನುಲತೆ ಮುರಿಯುತ್ತ ಬರಿಗೈವ ಮುರಿ ಪೊರಡೈ ಬೇಟೆಗೆ ಚಿತ್ತ ವಿಟ್ಟಾಲಿ ಸಮ್ಮಾನುಡಿಯ ಒಂದೆರಡು ಜಾತಿಯ ಮೃಗಗಳಲ್ಲ, ಮತ್ತೆ ಎಲ್ಲವೂ ಜಾತಿಯ ಮೃಗಗಳು. ಯಾವುದೆಲ್ಲ? ಆನೆಗಳು ಬರುವುದು, ಆನೆ. ಆನೆಗಳು ಹಿಂಡು ಹಿಂಡು ಬರುವುದು. ಅದು ಹಾಗೆ. ಈ ಒಂಟಿ ಸಲಗ ಬಹಳ ಬಹಳ ಅಪಾಯ. ಹೌದು, ಆದ್ರೆ ಹಿಂಡು ಹಿಂಡು ಬರುವ ಆನೆಗಳು ಅಪಾಯವೇ. ಅಪಾಯ. ಎಂತದು? ಅದಕ್ಕೆ ಬೆಂಕಿ ಹಾಕಬೇಕಿತ್ತು. ಬೆಂಕಿ ಬೆಂಕಿ. ಈಗಿನ ಆನೆಗಳು ನಮಗಿಂತ ಬುದ್ಧಿವಂತಿಗೆ ಹೆಚ್ಚು ಉಂಟಂತೆ. ಹೌದಾ? ಏನ್ ಮಾಡ್ತಾವೆ? ನಾವು ಬೆಂಕಿ ಹಾಕಿದ್ರೆ ಸೊಂಡಿಲು ಉಂಟಲ್ಲ, ಆ ಸೊಂಡಿಲಿನಲ್ಲಿ ನೀರು ಬುರ್ರ ಹಿಡಿದು ಉಸುಕ್ಕ ಹಾಕು. ಹೌದಾ? ಬೆಂಕಿ ನಮ್ದು ಇದ್ದ ಬಾಳೆ ಗಿಡ ಎಲ್ಲ ಪುಡಿ 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 ಪುಡಿ. ನಿಮಗೆ ಹಾಕಲಿಕ್ಕೆ ಗೊತ್ತುಂಟು, ಅವುಗಳಿಗೆ ನಂದಿಸಲಿಕ್ಕೆ ಗೊತ್ತುಂಟು. ಕಬ್ಬಿನ ತೋಟ ಪುಡಿ 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 ಪುಡಿ. ಹಾಗೆ ಆನೆ ಇಳೀತು ಅಂತಾದ್ರೆ ಕಬ್ಬಿನ ತೋಟ ಒಂದು ಉಳಿಲಿಕ್ಕೆ ಇಲ್ಲ. ಮತ್ತೆ ನಿಮ್ಮ ಮಂಗ, ಅದರಿಂದ ನನ್ನನ್ನೇ ಮಂಗ ಅಂತ ಹೇಳ್ಬೋದಿತ್ತಲ್ಲ. ಮತ್ತೆ ನನ್ನ ಮಂಗ ಎಂತದ? ಮಾತಿಗೆ ಹೆದರ ಎಲ್ಲ ನನ್ನದೇ. ಮಂಗಗಳು ಈ ಮಾತೃ ದೇಶವೇ ನಂದು, ನೀನು ನಂದೇ. ಹೌದು. ಬಾಳೆ ತೋಟಕ್ಕೆ ಹೋಗುದು, ಒಂದೇ ಒಂದು ಬಾಳೆ ಗೊನೆ ಇಲ್ಲ. ಎಲ್ಲ ತಕೊಂಡೇ ಹೋಗುದು. ಅಚ್ಚಲ್ಲ, ಮತ್ತೆ ಹುಲಿಗಳು ಬರ್ತದೆ. ಎಂತದು? ಹುಲಿ? ಹುಲಿ? ಅದು ಯಾವ ಹುಲಿ? ಅದು ಬಳಿಪ ಭಯಂಕರ. ಅದನ್ನೊಂದು ಹಾಗೆ ಹೇಳುವ ಕ್ರಮ ಉಂಟು. ಒಂದು ರಾತ್ರಿ ಬೊಬ್ಬೆಲ್ಲ ಹಾಕ್ಲಿಕ್ಕೆ ಆರಂಭ ಮಾಡಿದ್ರೆ ಬೆಳಿಗ್ಗೆವರೆಗೆ ಬೊಬ್ಬಿ ದನ ಕರುಗಳು ತಿಂದಾಡ್ತದೆ. ಮತ್ತೆ ನಿಮ್ಮ ನರಿ ಎಲ್ಲ ನಂದೇ. ಮಾತಿಗೆ ಹೇಳಿದ್ರು, ನರಿಗಳು ಬರು ಕೋಳಿ ಗೂಡಲ್ಲಿ ಹೌದು. ಆಮೇಲೆ ಕರಡಿ, ಹುಲಿ, ಸಿಂಹ ಇದೆಲ್ಲ ಬರುವುದು ರಾಯರ ಬೆಳೆ ಎಲ್ಲ ಹಾಳು ಮಾಡಿ. ಇದೇ ರೀತಿ ಮುಂದೆ ಹೊರದ್ರೆ ನಮ್ಗೆ ಬಹಳ ಬದುಕುವುದಕ್ಕೆ ಕಷ್ಟ ಆಗ್ತದೆ. ನೀವೇ ಜನರ ನುಡಿಯನ್ನು
ಹೆದರಬೇಡಿ. ಕಾಡಲ್ಲಿಯೇ ಕೃಷಿಯನ್ನು ಮಾಡುತ್ತಾ ನಾಡಿನ ಬೆನ್ನೆಲುಬಿನ ಹಾಗೆ ದುಡಿಯುತ್ತಿರುವ ಬೇಸಾಯಗಾರರಾದ ನೀವು ದುಃಖ ತಪ್ತರಾಗುವುದೇ? ಬೇಸಾಯ ನೀಸಾಯ ಮನೆ ಮಂದಿ ಸಾಯ. ನಿಮ್ಮಂತವರು ಇಲ್ಲದೆ ಇದ್ರೆ ನಾವು ಎಲ್ಲಿಂದ ಮತ್ತೆ? ರಾಜನಾದವ ಕಾಲಕ್ಕೆ ಕಾರಣ. ಅನಿಷ್ಟ ಸಂಭವಿಸಿದ್ದು ಅಂತಾದ್ರೆ ಊರ ದೊರೆಯಾದವ ಕೇಳಲೇಬೇಕು. ಏನು ಊರ ಹೊರ ಮಾತ್ರ ನನಗ ನಿಮ್ಮ ಮೊರೆಯನ್ನು ಕೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಿರ. ನಾ ಬರ್ತೇನೆ. ಎಲ್ಲ ಬೇಟಾಡ್ತಾರಲ್ಲ ಈಗ, ಹೌದೇನೋ? ಈಗ ಬೇಟೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಬೇಡವಾ? ಬಲ ಉಂಟಾ? ಆಯುಧ ಉಂಟಾ? ಮೃಗಗಳ ಸೋವನ್ನು ತಿಳಿಯುವುದಕ್ಕೆ ವಾಸನಾ ಶಕ್ತಿ ಉಳ್ಳ ಉಂಟಾ? ಉಂಟಾ? ಮತ್ತೆ ಅಯ್ಯೋ ಒಬ್ಬ ನಾಯಿ ಮಾಡುವ ಎಲ್ಲ ಕೆಲಸ ಮಾಡ್ತಾನೆ. ಅದೆಂತದ ನಾಯಿ ಮಾಡುವ ಎಲ್ಲ ಕೆಲಸ ಅಂದ್ರೆ? ಮೃಗಗಳು ಎಲ್ಲಿ ಉಂಟು ಮೂಸ್ತಾನೆ. ಓ, ಗ್ರಹಣ ಶಕ್ತಿ. ಭಯಂಕರ ಮೂಸೆ ನಾವು. ಅಯ್ಯೋ, ಹಾಗೆಲ್ಲ ಹೇಳಬೇಡುವ. ಗ್ರಹಣ ಶಕ್ತಿ. ಗ್ರಹಣ ಶಕ್ತಿ ಹೌದು. ಎಲ್ಲಿ ಉಂಟು ಅಂತ ತಿಳಿದು ನಾಯಿ ಹಾಗೆ ಬೊಗಳ್ತಾನೆ. ಹೌದಾ? ನಿನ್ನ ಒಟ್ಟಿಗೆ ಒಬ್ಬ ಇದ್ದಲ್ಲ, ಬೇರೆ ಬೇರೆ ಧ್ವನಿ ಮಾಡುವ ಭಯಂಕರ. ಹೋಗೋಣ. ಎಲ್ಲ ತಯಾರಿದ್ದೀರಾ?
ನಗರದತ್ತಲು ಕಳುಹಿಸಿ ನಗರದತ್ತಲು ಕಳುಹಿ ತಾನೋ ಅಗಣಿದು ದ್ಯಾವನದ ಸೊಬಗನು ಮಿಗಿಲು ವರ್ಣಿಸಿ ಮುಂದೆ ಬರುತ್ತ ಸರೋವರವ ಕಂಡ ವನದ ಸೌಂದರ್ಯವನ್ನು ನೋಡುತ್ತಾ 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 ಮುಂದೆ 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 ಬಂದೆ. ವನಪಾಲಕರಾಡಿದಂತಹ ದೂರಿಗೆ ಬೇಕಾದಂತಹ ವ್ಯವಸ್ಥೆಯನ್ನೂ ಮಾಡಿ ಅವರನ್ನೆಲ್ಲ ಊರಿಗೆ ಕಳುಹಿಸಿ ನಾನೊಬ್ಬನೇ ಬಂದದ್ದು. ಆಹಾ, ಎಂತಹ ತಂಪಿನ ಗಾಳಿ! ಕೊಳದಲ್ಲಿ ಇಳಿದು ಬೇಕಾದಷ್ಟು ಈಜಿ ಹೊಟ್ಟೆ ತುಂಬ ನೀರು ಕುಡಿದು ಮೇಲೆ ಬರುವಾಗ ಹಸುರಾಗಿ ಹೆಬ್ಬರವಾಗಿ ಬೆಳೆದಿರುವಂತಹ ಒಂದು ದೊಡ್ಡ ಜಾಗ ಕಾಣಿಸ್ತಾ ಉಂಟು. ಅದೊಂದು ಕಟ್ಟೆ ಉಂಟಲ್ಲ, ಹಾಯಾಗಿ ಸ್ವಲ್ಪ ಹೊತ್ತು ಮಲಗಿ ಈ ಪ್ರಕೃತಿಯದ್ದಾದಂತಹ ಸೇವೆಯನ್ನು ಕೈಗೊಳ್ಳುತ್ತಾ ಮತ್ತೆ ಎತ್ತರಾದ ಮೇಲೆ ಊರಿಗೆ ಹೋದ್ರೆ ಆಯ್ತು. ಬಂದಾಗಿದೆ, ಬಂದ ಮೇಲೆ ಗಡಿಬಿಡಿ ನೋಡುವ. ಇಲ್ಲಿಯ ಇತ್ತಲು ಧರಣಿ ನಿದ್ರೆಯೊಳಿರುತ್ತೀರೇ ಜಲಕೇರಿ ಆಟವಾಡಿ ಆಯ್ತು. ವಿಧ ವಿಧವಾದಂತಹ ಹೂಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಮುಂದೆ ಸಾಗಿ ಬಂದೆವು. ಸ್ವಲ್ಪ ಆಯಾಸ, ವಿಶ್ರಾಂತಿಯನ್ನು ಪಡೆಯಬೇಕು. ಆ ಮರದ ಕೆಳಗೆ ಹಾಗೆ ನಿಂತುಕೊಂಡಿರುವ ವಿಶ್ರಾಂತಿಯನ್ನು ಪಡೆದು ಮತ್ತೆ ನಾವಿಲ್ಲಿ ಎದ್ದು ನಾಲ್ದೆಸೆಗಳನ್ನು ನೋಡುತ್ತಾ ಎದ್ದು ನಾಲ್ದೆಸೆಗಳನ್ನು ನೋಡುತ್ತಾ ಮಾತೃಭೂವರ ಕಂಡ ಸತಿಯರ ಮಧ್ಯದೊಳು ಸಿದ್ಧ ಹಿಮಕರನದರ ಬಿದ್ದ ವದ ತರುಣಿ ಯಾರಿವಾಳು ಮೋಹಿನಿ ರಂಭೆ ಆ
ಬಂತೋ ಹಾಗಾಗಿ ಎದ್ದು 4 ದಿಕ್ಕುಗಳನ್ನು ನೋಡುವುದಕ್ಕೆ ಆರಂಭ ಮಾಡಿದ್ದಾರೆ. ಹೌದಲ್ಲ, ಕೆಲವು ಸಲ ಸ್ವಪ್ನದಲ್ಲಿ ಕಂಡದ್ದೆಲ್ಲ ಸತ್ಯ ಆಗಬೇಕು ಅಂತ ಇಲ್ಲ. ಬಹುಶಃ ಈ ಸತ್ಯವೇ ಸತ್ಯವಾಗಿಸುವುದಕ್ಕಾಗಿ ನನ್ನನ್ನು ತಟ್ಟಿ ಎಬ್ಬಿಸಿತೋ ಏನೋ. ನಾಡಿಗೆ ದೊರೆಯಾಗಿ ಬಹಳ ಆಯಿತು. ನಾನು ಇಂತಹ ಒಂದು ಸೌಂದರ್ಯದ ವಿಧಿಯನ್ನು ನಾನು ಕಾಣಲೇ ಇಲ್ಲ. ಹೆಣ್ಣಂದರೆ ಉದ್ದಕ್ಕೆ ತಕ್ಕ ತೋರಕ್ಕೆ ತಕ್ಕ ಉದ್ದ, ಇಟ್ಟು ಉದ್ದ ಇದ್ದರೆ ಇಟ್ಟು ತೋರಬೇಕ. ಒಂದು ದೊಡ್ಡ ಮನೆತನದ ಹೆಂಗಸಿನ ಅಲ್ಲ, ಹೆಣ್ಣಿನ ಹಾಗೆ ಕಾಣ್ತದೆ. ಹೆಂಗಸಿನ ಮದುವೆ ಆದವಳು ಒಳ್ಳೆ ಜಾತಿಯ ಮರವನ್ನು ಕೊಯ್ದಿಟ್ಟ ಹಾಗೆ, ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ. ದೇವಲೋಕದವರ ಬಗ್ಗೆ ನಾವು ಕೇಳಿದ್ದೇವೆ. ಅಲ್ಲಿ ನಾಟ್ಯಾಂಗನ ರಂಭೆ ಇವಳ ಮುಂದೆ ಬಾಳೆಯ ಬೊಂಬೆ. ಎಂತ ಬೊಂಬೆ ಇವಳು? ಇದು ಚಿನ್ನದ ಬೊಂಬೆ. ಎಲ್ಲ ಹೇಳುವುದಕ್ಕೆ ಕೇಳಿದ್ದೇವೆ ನಾವು. ನಾಲ್ಕರಲ್ಲಿ ಬಹಳಷ್ಟು ಚಂದದವರಿದ್ದಾರೆ. ಮಾತ್ರ ಅಲ್ಲ, 3 ಶಕ್ತಿಗಳು, ತ್ರೈಮೂರ್ತಿಗಳ ಹೆಂಡತಿಯರು, ರಮೆ ಉಮೆವಾಣಿಯರು ಅಂತ. ಇವಳು ರಮೆ ಆಗಿರಬಹುದೇ? ಇಲ್ಲ, ರಮೆ ಅಲ್ಲ. ಇವಳನ್ನು ನೋಡಿದ್ರೆ ಮದುವೆಯಾದ ಯಾವ ಲಕ್ಷಣವೂ ಕಾಣಿಸುವುದಿಲ್ಲ. ಹಾಗಾದ್ರೆ ಉಮೆಯಾಗಿರಬಹುದೇ? ಈಶ್ವರನರ್ಧಾಂಗಿಯಾದಂತಹ ಉಮೆ? ಇಲ್ಲಪ್ಪ, ಅವ ಅಲ್ಲವೇ ಅಲ್ಲ, ಬಿಡ್ಲಿಕ್ಕಿಲ್ಲ ಅವ. ಹಾಗಾದ್ರೆ ಇವಳು ಯಾರು? ಬ್ರಹ್ಮನಾಸಿಯಾದಂತಹ ಶಾರದೆಯೋ? ವೀಣ ಕೈಯಲ್ಲಿ ಕಾಣುವುದಿಲ್ಲ, ಶಾರದೆಯ ಲಕ್ಷಣ ಯಾವುದೂ ಇಲ್ಲ. ಹಾಗಾದ್ರೆ ಯಾರಿವಳು? ಕೇಳಿದ್ದೇವೆ ಒಬ್ಬಳ ಹೆಸರನ್ನು ನಾವು. ಇಂದ್ರನ ನರಸಿರಬಹುದೋ? ಬಹಳಷ್ಟು ಮಂದಿ ಸಖಿ ವೃಂದದ ಜೊತೆಯಲ್ಲಿ ವಿಹಾರವನ್ನು ಮಾಡುವುದು ಉಂಟು ಅಂತ ನಾವು ಕೇಳಿದ್ದೇವೆ. ಶಚಿದೇವಿ ಆಗಿರಬಹುದೇ? ಇಲ್ಲಪ್ಪ, ಶಚಿದೇವಿ ಇವಳಲ್ಲ. ಹಾಗಾದ್ರೆ ಇವಳು ಯಾರು? ಇವಳ ಮಾತು ನನಗೆ ಕೋಗಿಲೆಯ ಧ್ವನಿಯ ಹಾಗೆಯೇ ಕೇಳುತ್ತದೆ. ಛ ಎಂತ ಮಾತು, ಎಂತ ಸ್ವರ! ಇವಳ ಕೊರಳಲ್ಲೇ ಕೂತಿದ ಅಂತ ಕೋಗಿಲೆ. ಬಣ್ಣ ಮಾತ್ರ ಕೋಗಿಲೆದ್ದಲ್ಲ, ಕೋಗಿಲೆ ಕಪ್ಪಲ್ವಾ? ಆಯಾ ಆಕಾರವನ್ನು ನೋಡಿದ್ರೆ ನವಿಲಿನ ಹಾಗೆ ಕಾಣಿಸ್ತಾಳೆ, ಸ್ವರದಲ್ಲಿ ಮಾತ್ರ ಕೋಗಿಲೆಯ ಹಾಗೆ ಕಾಣಿಸ್ತಾಳೆ. ಇವಳ ಅಪ್ಪ ಯಾರು? ಇವಳ ಅಮ್ಮ ಯಾರು? ಇವಳ ಹೆಸರೇನು? ಇವಳ ಊರಲ್ಲಿ? ಇವಳು ಇಲ್ಲಿಗೆ ಬಂದವಳೆ, ಮತ್ತೆಲ್ಲಿಗಾದ್ರು? ನಾನು ಯಾರಲ್ಲಿ ಕೇಳುವುದು? ಯಾರು ಇವಳ ಪರಿಚಯದವರು ನನ್ನ ಒಟ್ಟಿಗೆ ಇರುವವರು ಅಲ್ಲ. ಹಾಗಾದ್ರೆ ಯಾರು 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 ಅಂತ ನನ್ನಷ್ಟಕ್ಕೆ ತಪ್ಪಿಸುವುದಲ್ಲ. ಇವಳ ಹತ್ತಿರ ಹೋಗಿ ನಾ ಕೇಳಿದ್ರೆ ಭೂಮಿ ಬಲಿ ಬರಿ, ಭೂಮಿ ಬಲಿ ಬರಿ ವಿರಹದೊಳಿರುವುದ ಕಾಮಿನಿ ಮಣಿಯರಿಯುತ್ತ ಮತ್ತ
ಅಂತೆ. ಹೌದು. ಆಗುದಿಲ್ಲ ಅಂತ ಹೇಳಿದ್ರೆ ಕಂಡ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರನ್ನು ಹಾಗಲ್ಲ, ಕಾಮವಶರಾಗುವುದು, ವಿರಹ ಹೆಚ್ಚಾಗುವುದು, ಕಾಮ ದಾಂಪತ್ಯ